ನಮ್ಮ ಹೆಮ್ಮೆಯ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ಕ್ಷಿಪಣಿಯ ಪಿತಾಮಹ ಅಂತ ಕರಿತೀವಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಎಂತೆಂತ ಅಮೆರಿಕ ದೇಶದವರು 100 ಟೆಕ್ನಾಲಜಿ ಕಳಿಸ್ತಾರಂತ. ಏನಾರ ಮಾಡಕತ್ತಾರ ಭಾರತ ದೇಶದಲ್ಲಿ, ಬರೀ ಹಣಿಕೆ ಹಾಕದ ಅಮೆರಿಕ ದೇಶ. ಏನ್ ವಿಷಯ ಏನ್ ಸುದ್ದಿ ಅಂತ. ಆ ಅಮೆರಿಕ ದೇಶದ ವಿಜ್ಞಾನ ತಂತ್ರಜ್ಞಾನ ಬಂದ ಸಮಯದಲ್ಲಿ ಹೊರಗಡೆ ಬಂದು ಆರಾಮ್ ಕುಂತು ಚಾ ಕುಡಿಯೋದತ್ತ, ಅದು ಹೋದ್ಮೇಲೆ ಒಳಗಡೆ ಹೋಗಿ ಮತ್ತೆ ಭೂಮಿ ಒಳಗಡೆ ಅಂತರದಲ್ಲಿ ಹೋಗಿ ಮತ್ತೆ ವಿಜ್ಞಾನ ತಂತ್ರಜ್ಞಾನ ರೆಡಿ ಮಾಡೋ ಈ ಶಕ್ತಿ ಬೇಕಲ್ರಿ. ಇದು ಟೆಕ್ನಾಲಜಿ ಇಂಪಾರ್ಟೆಂಟ್. ಅವರು ಸರ್ಚ್ ಮಾಡಕ್ ಬರೋಂತ ಬಂದ್ ಇಡೀ ದೇಶ ತುಂಬ ತಿರುಗಾಡಿ, ಇಲ್ರಿ ಭಾರತದಲ್ಲಿ ಏನು ಮಾಡಕ್ ಆಗಲಾಗ್ಯದ, ಏನು ಮಾಡಲ್ಲ, ಆರಾಮ್ ಅದಾರ್ರಿ ಅಂತ ಹೇಳಿ. ಇವರು ಬಂದಂತ ಸಮಯದಲ್ಲಿ ಚಾಯ್ ಕುಡಿದು ಸ್ವಲ್ಪ ಪುಟಾಣಿ ಗಿಟಾಣಿ ತಿನ್ನೋದು, ವಟಾಣಿ ತಿನ್ನೋದು, ಸ್ವಲ್ಪ ಒಂದು ಏನಪ್ಪಾ ಅಂತಂದ್ರೆ ಒಂದು ವಡಾಪಾವ್ ಹೊಡಿದು, ಮತ್ತ ಅವ್ರು ಹೋದ್ಮೇಲೆ ಗಪ್ಚುಪ್ ಮತ್ತೆ ಭೂಮಿ ಒಳಗಡೆ ಹೋಗಿ ಇದು ಶಕ್ತಿ, ಭಾರತದ ಶಕ್ತಿ ಅಂದ್ರೆ. ಅದಕ್ಕೆ ನಾ ಹೇಳಿದೇನಂದ್ರೆ 4ನೇ ಪಂಚವಾರ್ಷಿಕ ಯೋಜನೆ ಕೂಡ ಅಷ್ಟಕ್ಕಷ್ಟೇ ಬೆಳವಣಿಗೆ ಆಗ್ತದೆ. ಇಲ್ಲಿ 1973ರಲ್ಲಿ ಇನ್ನೊಂದು ಕಾರ್ಯಕ್ರಮ